ಬಜರಂಗದಳ ಕಾರ್ಯಕರ್ತ ಹರ್ಷ ಕೊಲೆ ಖಂಡಿಸಿ ಮಂಗಳೂರು ಹೊರವಲಯದ tokkotuವಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಪ್ರತಿಭಟನಾ ಸಭೆಯನ್ನು ನಡೆಸಿದೆ. ಈ ಸಂದರ್ಭ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತ ಅರ್ಜುನ್ ಮಾಡೂರು ಮಾತನಾಡಿ, ಹರ್ಷ ಕಗ್ಗೊಲೆ ಹಿಂದೂ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ. ಹಿಂದೂಗಳಿಗೆ ರಕ್ಷಣೆ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿಂದುತ್ವದ ಭದ್ರಕೋಟೆಯಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡುವ ಕೃತ್ಯ ನಡೀತಾ ಇದೆ. ಇದು ಹಿಂದುತ್ವದ ಮೂಲ ಮಣ್ಣು. ಹಿಂದೂ ಸಮಾಜವನ್ನ ಹತ್ತಿಕ್ಕುವವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇರ ಹೋರಾಟದ ಮೂಲಕ ಉತ್ತರ ಕೊಡುತ್ತೆ ಅಂತ ಹೇಳಿದ್ರು. ಈ ಸಂದರ್ಭ ಬಿಎನ್ ಕುಂಪಲ ಸಹಿತ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಾಂತಿ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಕೇವಲ ಹಿಂದೂಗಳ ತಾಳ್ಮೆಯನ್ನು ಪರಿಶೀಲಿಸುವಂಥ ಪ್ರಯತ್ನ ಮಾಡಬಾರ್ದು. ಹಿಂದೂಗಳು ಎಚ್ಚೆತ್ತರೆ ಬಹುಶಃ ದೇಶದ್ರೋಹಿಗಳನ್ನು ಮಟ್ಟ ಹಾಕುವಲ್ಲಿ ದೇಶದೊಳಗಿನ ಯೋಧರ ರೀತಿಯಲ್ಲಿ ಬಜರಂಗದಳ ಕಾರ್ಯಪ್ರವೃತ್ತ ಆಗ್ತದೆ ಅಂತ ಹೇಳುತ್ತಾ, ಮಗುಲ ಯೋಚನೆ ಚಿಂತನೆ ಇಡೀ ಹಿಂದೂ ಸಮಾಜನ ಬೋಳಿಪದ ಹತ್ಯೆದ ಮುಖಾಂತರ ಈ ಮಣ್ಣಿನ ದೌರ್ಜನ್ಯ ಮನ್ಪುರ ಮುಖಾಂತರ ಹಿಂದೂ ಸಮಾಜದ ಶಕ್ತಿನಾದುಪ್ಪ, ಹಿಂದೂ ಸಮಾಜ ಸಾಮರ್ಥ್ಯನಾದುಪ್ಪ ಉನ್ನೆಲ್ಲ ಪಿದಾಯಿ ತೊಜಿಪಾರ, ಉನ್ನೆಲ್ಲ ಜಗತ್ತಿನ ಉತ್ತರ ಕೊರ್ಪಾರ, ನಿಕುಲಿ ಎದುರು ಬರ್ಪಾರ ನಾಂಡ ಬಜರಂಗದಳ ನಿಖಿಲ ಸವಾಲಿನ ಪ್ರತಿ ಸವಾಲಿನ ಮುಖಾಂತರ ತೊಂಡು ಆ ಕಾರ್ಯಕರ್ತರು ಈ ಹತ್ಯೆ ಮಂತ್ ಬಾಡಿಯಾರತ್ತ ತಲ್ವಾರದ ಮುಖಾಂತರ ಕೊಚ್ಚಿದ ಬಾಡಿಯಾರತ್ತ ನೆನಪುದಿಲೆ ಇನ್ನು ಏರು ಆ ಹತ್ಯೆನ ಜಿಹಾದಿನ ಕುಲಿಕಲು ಮಂತರ ಏರು ತಲ್ವಾರದ ಮುಖಾಂತರ ಉತ್ತರನ ಕೊರಿಯಾರ. ಎಂಟ್ಲೆಗಳ ಶಕ್ತಿ ಉಂಡು, ಎಂಟ್ಲೆಗಳ ಸಾಮರ್ಥ್ಯ ಉಂಡು, ತಲ್ವಾರ್ಗೆ ತಲ್ವಾರೇ ಉತ್ತರ ಕೊರ ಗೊತ್ತುಂಡು, ಎಂಟ್ಲೆಗ ಗೊತ್ತುಂಡು. ನಮ್ಮ ಕುಡ್ಲಾ ಈಗ ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲಾ 24/7 ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲಾ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲಾ 24/7 ಇದು ವಿಶ್ವಾಸದ ಪ್ರತಿಬಿಂಬ.